ಸಾಮಾನ್ಯವಾಗಿ ನಾವೆಲ್ಲ ಮಾತಾಡ್ತೇವೆ ಮಂಗಳೂರು ಅಂದ ಕೂಡಲೇ ಎಲ್ರಿಗೂ ಭಾಳ ಖುಷಿ. ಬೇರೆ ಊರಿಂದ ಬಂದವರೆಲ್ಲ ಎಲ್ಲರೂ ಹೇಳೋದು ಮಂಗಳೂರಿನಂಥ ನಗರ ಎಲ್ಲೂ ಇಲ್ಲ, ತುಂಬ ಸುಂದರವಾದ ನಗರ. ಹೌದು, ನೈಸರ್ಗಿಕವಾಗಿರ್ಬೋದು. ಮಂಗಳೂರನ್ನು ಬಿಟ್ಟು ಹೋಗ್ಲಿಕ್ಕೂ ಯಾರಿಗೂ ಮನಸ್ಸಿಲ್ಲ. ಹೀಗಿರುವಾಗ ಎಲ್ಲ ವ್ಯವಸ್ಥೆಗಳಿದ್ದಾಗ ನಮ್ಮ ಮಂಗಳೂರು ಬಹುಶಃ ಭಾಳಷ್ಟು ಬೆಳಿಬೇಕಿತ್ತು ಅಥವಾ ಬೆಳೆದಿದೆ ಅನ್ನುವಂಥ ಮಾತುಗಳನ್ನು ಎಲ್ಲ ಹೇಳ್ತಾ ಇದ್ದಾರೆ. ಈ ಮಂಗಳೂರಿನಲ್ಲಿ ಉದ್ಯಮಗಳ ಬಗ್ಗೆ ನಾವು ಮಾತಾಡಿಕೊಂಡು ಹೋದಾಗ ಅದರಲ್ಲಿ ಪ್ರಮುಖವಾಗಿ ಬರುವಂಥ ಒಂದು ಹೆಸರು ಯಾವುದು ಅಂದರೆ ಕೆನರಾ ಕೈಗಾರಿಕಾ ಸಂಘ ಎನ್ನುವಂಥದ್ದು ನಾವು ಕೇಳಿರುವಂಥ ಭಾಳ ವರ್ಷಗಳಿಂದ ಕೇಳಿದ್ದೇವೆ. ನಮ್ಮ ವೀಕ್ಷಕರಿಗೂ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸುವುದು ನಮ್ಮ ಉದ್ದೇಶ. ಪಡಿಯಾರ್ ಸರ್, ತಾವು ಕೆನರಾ ಕೈಗಾರಿಕಾ ಸಂಘದ ಉದ್ದೇಶ ಮತ್ತು ಕಾರ್ಯಗಳು ಯಾವುದು ಅಂತ ಹೇಳಿ. ನಮಸ್ಕಾರ ಎಲ್ಲರಿಗೂ. ನಮ್ಮ ಕೆನರಾ ಕೈಗಾರಿಕಾ ಸಂಘ ಸ್ಥಾಪನೆ ಆಗಿ ಈ ವರ್ಷ 45ನೇ ವರ್ಷ. ನಮ್ಮ ಸಂಘ ಸ್ಥಾಪನೆಯ ಉದ್ದೇಶ ಏನಂತ ಹೇಳಿದರೆ, ಇಲ್ಲಿ ನಮ್ಮ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ, ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ ಯಾವುದೇ ಸಮಸ್ಯೆಗಳು ಇದ್ದರೆ, ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಅಥವಾ ಕಾರ್ಮಿಕರ ವಿಭಾಗದಿಂದ ಅಂತೇಳಿದರೆ ಕಾರ್ಮಿಕ ಇಲಾಖೆಯಿಂದ, ಲೇಬರ್ ಇಲಾಖೆಯಿಂದ ಅಥವಾ ಸೇಲ್ ಟ್ಯಾಕ್ಸ್ನಿಂದ, ಸೆಂಟ್ರಲ್ ಎಕ್ಸೈಸ್, ಇದು ಯಾವುದೇ ಸಮಸ್ಯೆಗಳು ಇದ್ದರೂ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದು ಅದಕ್ಕೆ ಪರಿಹಾರ ಹುಡುಕಿ ನಮ್ಮ ಇಂಡಸ್ಟ್ರಿ ಓನರ್ನವರಿಗೆ ಯಾವುದೇ ರೀತಿಯ ಒಂದು ತೊಂದರೆಗಳು ಬರಬಾರದು ಎಂಬ ಉದ್ದೇಶದಿಂದ ನಮ್ಮ ಸಂಘದ ಸ್ಥಾಪನೆ ಆದದ್ದು ಸರ್. ಈಗ ಮಂಗಳೂರಿನಲ್ಲಿ ಎಷ್ಟು ಉದ್ಯಮಗಳಿದೆ ಅಂತ ಗೊತ್ತಿಲ್ಲ. ಕೆಲವರು ಒಂದೆರಡು ಹೆಸರುಗಳನ್ನು ಹೇಳ್ತಾರೆ. ವಾಸ್ತವವಾಗಿ ಎಷ್ಟು ಉದ್ಯಮಗಳಿದೆ, ಯಾವ ಪ್ರದೇಶದಲ್ಲಿದೆ ಅನ್ನುವಂಥ? ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಂದಾಜು 25,000ದಿಂದ 26,000 SMEಗಳಿದೆ ಸರ್. ಮಧ್ಯಮ ಗಾತ್ರ ಮತ್ತು ಸೂಕ್ಷ್ಮ, ಅತಿ ಸೂಕ್ಷ್ಮ ಕೈಗಾರಿಕೆಗಳು ಇದೆ. ಸುಮಾರು 1,70,000 ಕಾರ್ಮಿಕರು ಅದರಲ್ಲಿ ಕೆಲಸ ಮಾಡ್ತಾರೆ. 1,70,000 1,70,000 ಕಾರ್ಮಿಕರು ಕೆಲಸ ಮಾಡ್ತಾರೆ. ಆಮೇಲೆ ನಮ್ಮ MSM, ನಮ್ಮ ದೇಶದ GDPಯಲ್ಲಿ ನಮ್ಮ SMEಯಿಂದ ಸುಮಾರು 33% ನಮ್ಮ ಕೊಡುಗೆ ಇದೆ ಸರ್. ಸಣ್ಣ ಕೈಗಾರಿಕೆ 33% ನಮ್ಮ ಕೈಗಾರಿಕೆಗಳ ಕೊಡುಗೆ ಇದೆ ಸರ್. ಅಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಇದೆ? ಇಲ್ಲಿ ಮಂಗಳೂರು ಅಂದ್ರೆ ಬೈಕಂಪಾಡಿ, ನಾವೆಲ್ಲ ಸಣ್ಣವರು ಇರುವಾಗ ಬೈಕಂಪಾಡಿಗೆ ಕೆಲಸಕ್ಕೆ ಹೋಗ್ತೀನಿ ಅಂತ ತುಳುವಲ್ಲಿ ಹೇಳ್ತಾ ಇದ್ರು. ಅಡೆ ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಬೇಲೆ ಹೋಗ್ಬೋದು ಅಂತ ತುಳುವಲ್ಲಿ ಹೇಳುವಂಥದ್ದು. ಅಂಥದ್ದು ಎಷ್ಟಿದೆ ಇಲ್ಲಿ? ದಕ್ಷಿಣ ಕನ್ನಡದಲ್ಲಿ ಪ್ರಥಮವಾಗಿ ನಮ್ಮ AID ಇಂಡಸ್ಟ್ರಿಯಲ್ ಎಸ್ಟೇಟ್ ಅದು ಸರ್, ಸಣ್ಣ ಇಂಡಸ್ಟ್ರಿಯಲ್ ಎಸ್ಟೇಟ್ ಅದು. ಸರಿ. ಅದರ ನಂತರ ಬೈಕಂಪಾಡಿ ನಮ್ಮ ಕೈಗಾರಿಕಾ ಪ್ರದೇಶವಾಯಿತು, ನಮ್ಮ ಪೋರ್ಟಿನ ಹತ್ರ. ನಂತರ ಬಳ್ಕುಂಜೆಯಲ್ಲಿ ಒಂದಿದೆ, ಮತ್ತೆ ಗಂಜಿಮಠದಲ್ಲಿದೆ, ಪುತ್ತೂರಲ್ಲಿದೆ, ಕಾರ್ನಾಡಲ್ಲಿದೆ, ಸುಳ್ಯದ ಹತ್ರನೂ ಇದೆ, ಮುಡಿಬಿದ್ರೆಯಲ್ಲಿ ಇದೆ ಸಣ್ಣ ಸಣ್ಣ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳು KSSIDC ಇಂದ. ಹಾಗೆ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಸಾಧಾರಣ ಎಲ್ಲ ಕಡೆನೂ ಬಹುತೇಕ ಪ್ರದೇಶಗಳಲ್ಲಿ ಇಂಡಸ್ಟ್ರಿ ಅಂದ್ರೆ ನಮ್ಮ ಇಂಡಸ್ಟ್ರಿ ನಮ್ಮ ಕರಾವಳಿ ಪ್ರದೇಶದಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟು ಜಾಗದಲ್ಲಿ ಆವರಿಸಿದೆ ಇದೆ ಎನ್ನುವಂಥದ್ದು. PH ಆನಂದ್ ಅವರು ಮಂಗಳೂರಿಗೆ ತಾವು ಒಂದು ಉದ್ಯಮ ಪ್ರಾರಂಭ ಮಾಡಬೇಕು ಎನ್ನುವ ಆಸಕ್ತಿಯಿಂದ ಬಂದಂಥ ಯುವಕ. ಬಂದು ಇಲ್ಲಿ ಬಹಳ ಸಾಧನೆಗಳನ್ನು ಮಾಡಿದ್ದೀವಿ. ಹಿಂದಿನ ಪರಿಸ್ಥಿತಿ ಮತ್ತು ಈಗಿನ ಪರಿಸ್ಥಿತಿಗೆ ಬಹಳ ವ್ಯತ್ಯಾಸ ಇದೆ ಆನಂದ್ ಅವರೇ. ಈಗ ನಿಮ್ಮ ಸಂದರ್ಭಗಳು ಬೇರೆ ಇದ್ದಿರ್ಬೋದು, ಯಾಕಂದರೆ ಆ ಸಂದರ್ಭದಲ್ಲಿ ಸ್ವತಃ ಮನೆಯವರಿಗೆ ಗೊತ್ತಿರೋದಿಲ್ಲ ಮಕ್ಕಳು ಏನು ಮಾಡಬೇಕು ಅಂತ. ಈಗ ಏನಾಗಿದೆ ಅಂದರೆ ಮಕ್ಕಳಿಗೆ ಮನೆಯವರೇ ಮಾಡಿಕೊಡ್ತಾರೆ, ಅವರು ಅದರ ಸಕ್ಸೆಸರ್ ಅಂತ ಹೇಳ್ತಾರೆ. ಈಗ ನೀವು ಬಂದಾಗ ಕ್ಷೇತ್ರಗಳು ಹಿಂದೆ ಮತ್ತು ಈಗ ಉದ್ಯಮದ ಬೆಳವಣಿಗೆ ಯಾವ ರೀತಿ? ಈಗ ಬಂದು 32 ವರ್ಷ ಆಯಿತು. ಈಗ ಬೈಕಂಪಾಡಿಗೆ ಇಂಡಸ್ಟ್ರಿ 32 ವರ್ಷ ನಾನು ಬಂದಿದ್ದೆ. ನಾನು ಬರುವಾಗ ಇಂಡಸ್ಟ್ರಿಯಲ್ ಅಂತೆ ನಮ್ಮದು ಆಗ ರೋಡ್ ಏನು ಜಾಸ್ತಿ ಅಗಲಿರಲಿಲ್ಲ. ಮತ್ತು ಇಂಡಸ್ಟ್ರಿಯಲ್ಲಿದ್ದರು ಜಾಸ್ತಿ ಇದ್ದದ್ದು ಪ್ಲೈವುಡ್ ಫ್ಯಾಕ್ಟ್ರಿ, ಮತ್ತು ಇದು ಯಾವುದು ಗೇರು ಫ್ಯಾಕ್ಟ್ರಿದು, ಮತ್ತು ಪ್ಲಾಸ್ಟಿಕ್. ಜಾಸ್ತಿ ನಾವು ಬೇರೆ ಇಂಡಸ್ಟ್ರಿ ಇರಲಿಲ್ಲ ಆ ಟೈಮಲ್ಲಿ. ಆ ಟೈಮಲ್ಲಿ ಇರಲಿಲ್ಲ ಅಂತ ಆ ಟೈಮಲ್ಲಿ ಇಂಡಸ್ಟ್ರಿ ಮಾಡಿದೇ ದೊಡ್ಡ ವಿಷಯ. ಯಾಕಂದರೆ ಈಗ ಒಂದು ಬೆಂಗಳೂರಿಂದ ಮೆಟೀರಿಯಲ್ ಬರಬೇಕಾದ್ರೆ 2 ದಿವಸ 3 ದಿವಸ ಆಗ್ತಿತ್ತು. ಬಾಂಬೆಯಿಂದ ಚೆನ್ನೈಯಿಂದ ಬರಬೇಕಾದ್ರೆ ಒಂದು 5-6 ದಿವಸ 7 ದಿವಸ ಕಳೆಯುತ್ತಿತ್ತು. ಆದ ಕಾರಣ ಆ ಟೈಮಲ್ಲಿ ನೋಡುವಾಗ ಮತ್ತೆ ಪವರ್ ನಮಗೆ ಕರೆಂಟಿದು ಭಾರಿ ಪ್ರಾಬ್ಲಮ್ ಇತ್ತು ಆ ಟೈಮ್. ಹೌದು. ಈಗ ಹೋದ್ರೆ 1 ದಿವಸ ಇಲ್ಲ, 2 ದಿವಸ ಇಲ್ಲ, ಮಳೆ ಬಂದರೆ 3 ದಿವಸ ಇಲ್ಲ. ಹಾಗೆ ಆ ಟೈಮಲ್ಲಿ ಹಾಗೆ ಇತ್ತು. ಆ ಟೈಮಲ್ಲಿ ವರ್ಕರ್ಸ್ ಕೂಡ ತುಂಬ ಇದ್ದರು. ಯಾಕೆಂದರೆ ಎಲ್ಲ ಮ್ಯಾನ್ಯುವಲ್ ಆದ ಕಾರಣ. ಆಗ ನೀವು ಒಂದು 5 ಗಂಟೆ 5:30 ನಂತರ ನೋಡಿದರೆ ರೋಡಲ್ಲಿ ಫುಲ್ ಒಂದು 30%
ಕಾರ್ಮಿಕರೆಲ್ಲ ಜಾಸ್ತಿ ಹೌದು. ಒಂದು 70% ಲೇಡೀಸ್ ಇದ್ರು. ಯಾಕಂದರೆ ಪ್ಲೈವುಡ್ ಮತ್ತು ಕ್ಯಾಶೋ ಇದರಲ್ಲಿ ಇರುವಾಗ ಅಷ್ಟು ಜನ ಇದ್ದರು ಮ್ಯಾನುವಲ್ ಇದ್ದಾಗ. ಅದಕ್ಕೆ ಈಗಿನ ಟೈಮಲ್ಲಿ ಈಗಿನ ಪರಿಸ್ಥಿತಿ ನೋಡುವಾಗ ಈಗ ನಿಮ್ಮ ಬೆಂಗಳೂರಿಗೆ ಆದರೆ ನಮ್ಮಲ್ಲಿ ಒಂದು 8-10 ಗಂಟೆಯಲ್ಲಿ ಮುಟ್ಟಿಸ್ತಾನೆ. ಈಗ ನಾವು ಕಾರಲ್ಲಿ ಆದರೆ ಒಂದು 5-6 ಗಂಟೆಯಲ್ಲಿ ಬರ್ತೇನೆ, ಟ್ರಕ್ ಒಂದು 10 ಗಂಟೆಯಲ್ಲಿ ಬರ್ತಾನೆ. ಈಗ ಬಾಂಬೆಯಿಂದ ಬರಬೇಕಾದ್ರೂ ಕೂಡ ಚೆನ್ನೈಯಿಂದ ಬರಬೇಕು ಒಂದು 2-3 ದಿವಸದಲ್ಲಿ ಮುಟ್ಟಿ ಆಗ್ತದೆ. ಮತ್ತು ರೋಡು, ಮತ್ತು ಈಗ ಪವರ್ನ ಪ್ರಾಬ್ಲಮ್ ಏನಿಲ್ಲ. ಮತ್ತು ಈಗ ವರ್ಕರ್ಸ್ ಒಂದು ಪ್ರಾಬ್ಲಮು ಈಗುಂಟು. ಆಗ ವರ್ಕರ್ಸ್ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಇತ್ತು, ಈಗ ವರ್ಕರ್ಸ್ ಪ್ರಾಬ್ಲಮ್ ಸ್ವಲ್ಪ ಹೆಚ್ಚು ಉಂಟು. ಮತ್ತು ಈಗ ಮಿಷಿನರೀಸ್ ಕೂಡ ಈಗ 10 ಜನ ಮೊದಲು ಮ್ಯಾನುವಲ್ ಮಾಡುವವರು ಈಗ 2 ಜನ ಸಾಕು. ಮ್ಯಾನ್ ಪವರ್ ಕಡಿಮೆ ಆಗಿದೆ, ಮಿಷಿನರೀಸ್ ಜಾಸ್ತಿ ಆಗ್ತದೆ. ಮತ್ತು ಇಂಡಸ್ಟ್ರಿ ಆಗ ಇದ್ದದ್ದು ಈಗ ಎಷ್ಟೋ ಎಲ್ಲ ಇಂಡಸ್ಟ್ರಿ ಬಂದಿದೆ. ಈಗ ಮೊದಲು ನಮ್ಮ ಲೆಕ್ಕಕ್ಕೆ ಇರುವಾಗೆ ಈಗ ಪಟೇಲ್ ಸರ್ ಕೂಡ ಇರುವ ಟೈಮಲ್ಲಿ ಕೂಡ ಅಷ್ಟೇ ಒಂದು ಲೆಕ್ಕದ ಇಂಡಸ್ಟ್ರಿ ಇದ್ದದ್ದು. ಈಗ ಎಲ್ಲ ನಿಮಗೆ ಗೊತ್ತಿಲ್ಲದು ನಮ್ದು ಇಲ್ಲಿ ತಯಾರಾಗ್ತಾ ಉಂಟು. ಅಲ್ಲ, ನೀವು ಉದ್ಯಮ ಪ್ರಾರಂಭ ಮಾಡುವಾಗ 30-32 ವರ್ಷ ಅಂದ್ರೆ ಬಹಳ ಟೆಕ್ನಾಲಜಿಸ್ಟ್ ಬೆಳೆದಿರಲಿಲ್ಲ. ಇಲ್ಲ, ಏನಿಲ್ಲ. ಏನಾದ್ರೂ ಅಡೆತಡೆಗಳಿತ್ತ, ಹೇಗಿತ್ತು ಆ ಟೈಮಲ್ಲಿ? ನಮಗೆ ಮೊಬೈಲ್ ಅಂತ ಇಲ್ಲವಿಲ್ಲ, ಲ್ಯಾಂಡ್ ಇರುವಂಥದ್ದು. ಮತ್ತೆ ನಮಗೆ ಮೆಟೀರಿಯಲ್ ಒಂದು ನಮಗೀಗ ಬೇಕಾದ್ರೆ ನಮಗೆ ಬೇಕಾದ ಸೈಜ್ ಆಗಿಲ್ಲ. ನಾವು ಇದ್ದದಲ್ಲಿ ಯಾವುದರಲ್ಲಿ ಮಾಡೋದಾ ಅದು ನಾವು ಆಗ ಸ್ಟಾರ್ಟಿಂಗ್ ನಾವು ಫ್ಯಾಬ್ರಿಕೇಶನ್ ಆ ಇದರಲ್ಲಿ ನಾವು ಏನೋ ಡಿಸೈನ್ ಮಾಡೋದಾ ಅಲ್ಲ ಏನು ಮಾಡೋದು ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಈಗ ಹಾಗೆಲ್ಲ ಸರ್. ಈಗ ನಿಮಗೆ ಯಾವುದು ಬೇಕು ಎಲ್ಲ ಇಮಿಡಿಯೇಟ್ಲಿ ನಿಮಗೆ ಮೆಟೀರಿಯಲ್ ಸಿಗ್ತದೆ. ನಮ್ಮಲ್ಲಿ ಮಂಗಳೂರಲ್ಲೇ ಸಿಗ್ತದೆ. ಹೌದು, ಎಲ್ಲ. ಆಗ ನಿಮ್ದು ಮೆಟೀರಿಯಲ್ ಸಿಗ್ಲಿಕ್ಕೆ ಕೂಡ ಜಾಸ್ತಿ ಇರಲಿಲ್ಲ. ಅಂದ್ರೆ ಎಲ್ಲವೂ ಸಿಗ್ತದೆ ಅಂದ್ರೆ ಅದರ ಅನುಭವ ಸಿಗೋದಿಲ್ಲ. ಅನುಭವ ಈಗ MD ಪೂಜಾರಿ ಅವರಿಗೆ ನಾನು ಪ್ರಶ್ನೆ, ಉಪಾಧ್ಯಕ್ಷರು. MD ಪೂಜಾರಿ ಅವರೇ, ಇಲ್ಲಿನ ಉದ್ಯಮಗಳು ಸ್ಥಳೀಯರಿಗೆ ಉದ್ಯೋಗ ಕೊಡಲಿಕ್ಕೆ ಶಕ್ತವಾಗಿದೆ ಈಗ ಇರುವಂಥ ಉದ್ಯಮಗಳು? ಸರ್ ಅವರು ಹೇಳಿದರು, ನಮ್ಮ ಅರುಣ್ ಪಡಿಯವರವರು ಈಗಾಗಲೇ ಹೇಳಿದರು 1.5 ಲಕ್ಷವರೆಗೆ ಕಾರ್ಮಿಕರಿದ್ದಾರೆ. ಇಲ್ಲಿನ ಸ್ಥಳೀಯರಿಗೆ ಉದ್ಯೋಗ ಕೊಡಲು ಅದು ಎಷ್ಟು ಶಕ್ತವಾಗಿದೆ ಇಲ್ಲಿನ ಸಂಸ್ಥೆಗಳು ಅನ್ನುವಂಥದ್ದು? ನಮಸ್ಕಾರ ಪ್ರಕಾಶ್ ಅವರೇ. ಈಗ ಇಲ್ಲಿ ಸ್ಥಳೀಯರಿಗೆ ನಾವು ನಮ್ಮ ಕಂಪನಿಯಲ್ಲಿ ಆದಷ್ಟು ನಾವು ಸ್ಥಳೀಯರಿಗೆ ಕೆಲಸ ಕೊಡಬೇಕು ಅಂತೇಳಿ ನಮ್ಮೆಲ್ಲ ಬಯಕೆ. ಆದರೆ ಅವರು ಎಷ್ಟು ನಮ್ಮಲ್ಲಿ ಕೆಲಸ ಮಾಡಲಿಕ್ಕೆ ಅವರಿಗೆ ಇಂಟ್ರೆಸ್ಟ್ ಇದೆ, ಅವರು ಇಲ್ಲಿ ಕೆಲಸ ಮಾಡಲಿಕ್ಕೆ ಅವ್ರ ಹತ್ರ ಅವರಿಗೆ ಮನಸ್ಸಿದೆ ಅಂತ ಅನ್ನೋದು ಕೂಡ ಅಷ್ಟೇ ಮುಖ್ಯ ಇರುತ್ತೆ. ಏಕೆಂದರೆ ಈಗಿನ ಜನ್ರೇಷನ್ನಿಗೆ ನೀವು ಹೇಳಿದಾಗೆ ಅಂದರೆ ಆದಷ್ಟು ದೂರದ ಊರಿಗೆ ಹೋಗಬೇಕು ಅಥವಾ ಬ್ಯಾಂಗ್ಳೂರಿಗೆ ಹೋಗಬೇಕು ಅಥವಾ ದುಬೈಗೆ ಹೋಗಬೇಕು ಅಂಥದ್ದು ಕೂಡ ತುಂಬ ಇದಿರುತ್ತೆ. ನಮ್ಮಲ್ಲಿರುವಂಥ ಇಂಡಸ್ಟ್ರಿಯವರು ಇಲ್ಲಿನ ಲೋಕಲನ್ನು ಜಾಸ್ತಿ ಪ್ರಿಪೇರ್ ಮಾಡ್ತಾರೆ. ಯಾಕೆ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿದರೆ, ನಮ್ಮ ಇಲ್ಲಿಯ ಜನ ಇಲ್ಲಿಯವರನ್ನು ನಾವು ಇದು ಮಾಡಿದರೆ ಅವ್ರ ಹತ್ರ ಒಂದು ಕ್ವಾಲಿಟಿ ಆಫ್ ವರ್ಕ್ಮ್ಯಾನ್ಶಿಪ್ಪು ನಮ್ಮ ಹುಡುಗರ ಹತ್ರ ಇರುವಷ್ಟು ಈಗ ನಾರ್ತಿಂದ ಜನ ಬರ್ಬೋದು, ಬಟ್ ಕ್ವಾಲಿಟಿ ಮತ್ತು ಕಮಿಟ್ಮೆಂಟ್ ಮತ್ತು ಆ ಓನರ್ಶಿಪ್ ತಗೊಳ್ಳುವಂಥದ್ದು, ಅಂದರೆ ಇದು ನಮ್ಮ ಕೆಲಸ ಅನ್ನುವಂಥ ಇದು ತಗೊಳ್ಳೋದ್ರಲ್ಲಿ ನಮ್ಮ ಊರಿನ ಹುಡುಗರಲ್ಲಿ, ನಮ್ಮ ಊರಿನ ವರ್ಕರಲ್ಲಿ ಇರುವಷ್ಟು ನಾರ್ತ್ನವರಲ್ಲಿ ಇರುವುದಿಲ್ಲ. ಯಾಕಂದರೆ ಈಗ ನಮ್ಮ ನಾರ್ತ್ನವರು ಬೇರೆ ಕಡೆಯಿಂದ ಬರುವಂಥವರಲ್ಲಿ ಹೇಗಿರ್ತಾರೆ ಅಂತ ಹೇಳಿದರೆ, ಅವರಿಗೆ ಪ್ರತಿ ಸ್ಟೇಜಲ್ಲಿ ಕೂಡ ಸೂಪರ್ವೈಸರ್ಸ್ಗೆಲ್ಲ ಬೇಕಾಗ್ತದೆ. ಆದರೆ ನಮ್ಮವ್ರದ್ದು ಹೇಗಿರ್ತದೆ ಅಂತ ಹೇಳಿದ್ರೆ, ಅವರಿಗೆ ಒಮ್ಮೆ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ನಾವು ಬಿಟ್ಬಿಟ್ರೆ ಅವರು ಆ ಕೆಲಸವನ್ನು ಯಾವುದೇ ಒಂದು ತೊಂದರೆ ಇಲ್ಲದೆ ಅಥವಾ ಸೂಪರ್ವೈಸರ್ ಇದ್ದಾರೋ ಇಲ್ವಾ ಅನ್ನುವಂಥ ಇದಿಲ್ಲದೆ ಅವರಷ್ಟಕ್ಕೆ ಮಾಡ್ತಾ ಇರ್ತಾರೆ. ಅಂದರೆ ನಮಗೆ ಟೆನ್ಷನ್ ಫ್ರೀ ಆಗಿ ಇರಲಿಕ್ಕೆ ಆಗುತ್ತೆ. ಬಟ್ ಅದೇ ಈಗ ಅವೈಲೇಬಲ್ ಹೇಗೆ ಅಂತ ಅನ್ನುವಂಥದ್ದು ಮಾತ್ರ ಒಂದು ಪ್ರಶ್ನೆ ಇರುವಂಥದ್ದು ಸರ್. ಈಗ ನೀವು ಹೇಳಿದಾಗೆ ಇಲ್ಲಿನ ಅಂದರೆ ಸ್ಕಿಲ್ಡ್ ಅಂತ ಹೇಳಿದ್ರು, ಇಲ್ಲಿ ನಾವು ಅನ್ಸ್ಕಿಲ್ಡ್ ಅಂತ ಹೇಳಿದ್ರು ಅವರು ಸ್ಕಿಲ್ ಥರ ವರ್ಕ್ ಮಾಡ್ತಾರೆ. ಅಂದರೆ ಇಲ್ಲಿನ ಒಂದು ಕಾರ್ಮಿಕರ ಕೆಲಸದ ಶೈಲಿಗಳು ಆ ರೀತಿಯಲ್ಲಿ ಇದೆ ಅಂತ. ಇನ್ನೊಂದು ಸಣ್ಣ ಪ್ರಶ್ನೆ ಮೂಡುವಂಥದ್ದು, ಪ್ರಿಯ ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ ಆದ ಕಾರಣ ನಿಮ್ಮ ಪ್ರಶ್ನೆಗಳನ್ನು ನಮ್ಮ ಪ್ಯಾನಲಿಸ್ಟಿಗೆ ಕೇಳ್ಬೋದು. 6362394010 TV ಸ್ಕ್ರೀನ್ ಮೇಲೆ ಆ ನಂಬರ್ ಇದೆ, ಆ ನಂಬರಿಗೆ ಕರೆ ಮಾಡಿ ನೀವು ಪ್ರಶ್ನೆಗಳನ್ನು ಕೇಳ್ಬೋದು. ಕೆಲವರೆಲ್ಲ ಕೇಳೋದು, ಈ ಶೂನ್ಯದಿಂದ ಏನು ಸೃಷ್ಟಿ ಆಗೋದಿಲ್ಲ ಅನ್ನೋದು ಸಾಮಾನ್ಯ. ಆದರೆ ಈ ಬ್ಯಾಂಕ್ಗಳು ಲೋನ್ ಕೊಡ್ತದೆ, ಮತ್ತು ಕೆಲವು ಸಹಾಯಗಳಿದೆ, ಸರ್ಕಾರದ ಸವಲತ್ತುಗಳಿದೆ. ಹೀಗಿರುವಾಗ ಶೂನ್ಯ ಬಂಡವಾಳ, ನನ್ನಲ್ಲಿ ಏನೂ ಇಲ್ಲ ದುಡ್ಡು, ನಾಳೆ ನಾನು ಉದ್ಯಮ ಪ್ರಾರಂಭ ಮಾಡ್ಬೋದಾ? ಈಗ ಶೂನ್ಯದಿಂದ ನಾವು ಕೆಲಸ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದರೆ ಈಗಿನ ಸಮಯದಲ್ಲಿ ಅದು ಸರಿಯಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಒಬ್ಬನ ಹತ್ರ ಏನೂ ಇಲ್ಲದೆ ಅವನು ಯಾವ ಥರ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೋದು ಅಥವಾ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅನ್ನುವಂಥದ್ದು. ಯಾಕಂದರೆ
ಈಗ ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಮುಂಚಿನ ಕಾಲದಲ್ಲಿ ನೀವು ಹೇಳಿದಾಗೆ ಅಂದರೆ ಆವಾಗ ಎಲ್ಲ ಅಷ್ಟೊಂದು ಕಾಸ್ಟ್ಲಿ ಇರಲಿಲ್ಲ, ಎಲ್ಲವೂ ಆರಾಮದಲ್ಲಿ ಆಗ್ತಾ ಇತ್ತು. ಬಟ್ ಈಗ ಆ ಥರ ಇರೋದಿಲ್ಲ. ನಮಗೊಂದು ನಮ್ಮದೇ ಆದ ಒಂದು ಚಿಕ್ಕ ಜಾಗ ಬೇಕು ಅಥವಾ ಒಂದು ಮೆಷಿನರಿ ಬೇಕು, ಅದಕ್ಕೆ ಬೇಕಾದಂಥ ಇನಿಷಿಯಲ್ ನಮ್ಮ ಹತ್ರ ದುಡ್ಡು ಇಲ್ಲ ಅಂತಿದ್ರೆ, ಇನಿಷಿಯಲ್ ಏನೂ ನಿಮ್ಮ ಹತ್ರ ಬಂಡವಾಳ ಇಲ್ಲ ಅಂತಿದ್ರೆ ಸ್ವಲ್ಪ ಕಷ್ಟನೇ ಅದು. ಅಂದರೆ ಅದನ್ನು ಎಲ್ಲ ಬಿಸ್ನೆಸ್ಗೆ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಅಂತೂ ಮ್ಯಾಕ್ಸಿಮಮ್ ಇಂಡಸ್ಟ್ರಿ ನಾವು ಇದು ಮಾಡುವಾಗ ಅದಕ್ಕೆ ಬಂಡವಾಳ ಸ್ವಲ್ಪ ಆದರೂ ನಮ್ಮ ಹತ್ರ ಬೇಕೇ ಬೇಕಾಗ್ತದೆ. ಯಾಕಂದರೆ ಈಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಯಾರೇ ಒಬ್ಬ ಸ್ಟಾರ್ಟ್ ಮಾಡಲಿ, ಅವನಿಗೆ ಇಮಿಡಿಯೇಟಾಗಿ ಅದರಿಂದ ಅವನಿಗೆ ಏನು ಸಿಕ್ಕಲ್ಲ, ಅವನಿಗೆ ತೆಗಿಲಿಕ್ಕೆ ಆಗೋದಿಲ್ಲ ಆ ಬಿಸ್ನೆಸ್ಸಿಂದ. ಆವಾಗ ಈಗ ಯಾವುದೇ ಒಂದು ಅವನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಕನಿಷ್ಠ ಪಕ್ಷ ಅವನಿಗೆ 1 ರಿಂದ 2 ವರ್ಷದ ಮಟ್ಟಿಗೆ ಅವನ ಫಿನಾನ್ಷಿಯಲ್ ಏನು ಇದಿರುತ್ತೆ, ಅಬ್ಲಿಗೇಷನ್ಸ್ ಇರುತ್ತೆ, ಅದನ್ನು ಅವನು ಡೈಜೆಸ್ಟ್ ಮಾಡುವಷ್ಟು ಅವನ ಹತ್ರ ಸ್ವಲ್ಪ ಆದರೂ ಕೆಪಾಸಿಟಿ ಕೂಡ ಬೇಕಾಗ್ತದೆ. ಕೇವಲ ಬಿಸ್ನೆಸ್ ಮಾಡೋದು ಮಾತ್ರ ಅಲ್ಲ, ಅವನ ದೈನಂದಿನ ಖರ್ಚುಗಳಿರುತ್ತೆ. ಸೊ ಅದನ್ನು ಕೂಡ ಹೋಗಬೇಕು, ಅದರೊಟ್ಟಿಗೆ ಅವನ ಬಿಸ್ನೆಸ್ ಕೂಡ ನಡೆಯಬೇಕು. ಆ ಟೈಮಿನಲ್ಲಿ ಅವನಿಗೆ ಸ್ವಲ್ಪ ಆದರೂ ಬಂಡವಾಳ ಬೇಕಾಗ್ತದೆ. ಅಂದ್ರೆ ದಿನ ಬೆಳಗಾದ್ರೆ ನಾಳೆ ಬೆಳಗ್ಗೆ ಆದ ಕೂಡಲೇ ಕೋಟಿ ಅಧಿಪತಿ ಅಂತ ಆಲೋಚನೆ ಅವರಿಗೆ ಬರ್ಲಿಕ್ಕೆ ಆಗುದಿಲ್ಲ. ನಾಳೆ ಬೆಳಗ್ಗೆ ಆದ ಕೂಡಲೇ ನಾನು ಕೋಟಿ ಅಧಿಪತಿ ಮಾಧ್ಯಮಗಳಲ್ಲಿ ರೀಲ್ಸ್ಗಳಲ್ಲಿ ಅದೆಲ್ಲ ಅದು ಖಾಲಿ ಉದ್ಯಮದಲ್ಲಿ ಎಲ್ಲ ಇಲ್ಲ, ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಅವನೀಗ ಸಪೋಸ್ ಏನಾದರೂ ಒಂದು ಲೋನ್ ಮಾಡಿದ್ರೆ ಕೂಡ, ಅಥವಾ ಅವನ ಮನೆಯಲ್ಲಿ ಖರ್ಚು ಇರುತ್ತೆ. ಈಗ ಸಪೋಸ್ ಮದುವೆ ಆಗಿದ್ದರೆ ಹೆಂಡತಿ ಮಕ್ಕಳದು ಖರ್ಚು ಇರುತ್ತೆ. ಸೊ ಅವನಿಗೆ ಒಂದು 2 ವರ್ಷ, ಕನಿಷ್ಠ ಪಕ್ಷ 2 ವರ್ಷ ಈ ಬಿಸ್ನೆಸ್ ಇಂದ ಅವನಿಗೆ ಯಾವುದೇ ತರದ ಅವನಿಗೆ ಅದರಿಂದ ತೆಗೆಯುವಂತ ಪರಿಸ್ಥಿತಿ ಬರಬಾರದು. ಆಕೆ ಬಂದ್ರೆ ಮತ್ತೆ ಅದು ಬಿಸ್ನೆಸ್ ಕೂಡ ಅಂದ್ರೆ ನೀವು ಕಷ್ಟಪಟ್ರೆ 1-2 ವರ್ಷಗಳ ಕಾಲ ಒಂದು ರೀತಿ ಎಫ್ಡಿ ಆಗಿ, ಹೌದು 1-2 ವರ್ಷಗಳಾಗಲ್ಲ ಅಥವಾ 5 ವರ್ಷದಿಂದ ಇಟ್ಕೊಳ್ಳೋಣ, ಕಷ್ಟಪಟ್ರೆ ನಿಮ್ಮ ರೀತಿಯೇ ಸಾಧಕರಾಗಬಹುದು. ನಿಮ್ಮ ರೀತಿ ಇರಲ್ಲ, ನೀವೇ ಉದಾಹರಣೆ ಇಲ್ಲಿ, ನಿಮ್ಮ ರೀತಿ ಉದಾಹರಣೆ ಬಹಳಷ್ಟು ಮಂದಿ ಇದ್ದಾರೆ, ಆ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ. ಪಡಿಯರ್ ಸರ್, ಒಂದು ಪ್ರಶ್ನೆ ಸಾಮಾನ್ಯವಾಗಿ ಆನಂದ್ರವರು ಹೇಳಿದರು, ಹಿಂದೆಲ್ಲ ಕಾರ್ಮಿಕರ ಬಗ್ಗೆ ಹೇಳಿರೋದು ಅವರು 70% ಅಂದರೆ ಹಿಂದೆಲ್ಲ ಮಹಿಳೆಯ ಕಾರ್ಮಿಕರಿದ್ದರು, ಈಗ ಕಡಿಮೆ ಆಗಿದೆ. ಅದು ಇಂಡಸ್ಟ್ರಿಯಲಿಸ್ಟು ಇದ್ದರು ಮಹಿಳೆಯರು, ಅಂದರೆ ನಮ್ಮ ದೇಶದಲ್ಲಿ ಮಹಿಳೆಯರು ಇಂಡಸ್ಟ್ರಿಯಲಿಸ್ಟು ಭಾಳಷ್ಟು ಮಂದಿ ಇದ್ದರು. ಆದರೆ ನಾನು ಈಗ ನೋಡಿದ ಪ್ರಕಾರ ಇಲ್ಲಿ ಸ್ಥಳೀಯ ಯುವಕರು ಮತ್ತು ಯುವತಿಯರು, ವಿಶೇಷವಾಗಿ ಮಹಿಳೆಯರು, ಯುವತಿಯರು ಮತ್ತು ಮಹಿಳೆಯರು ಉದ್ಯಮಿಯಾಗಲು ಯಾಕೆ ಹಿಂದೇಟು ಆಗ್ತಾ ಇದ್ದಾರೆ ಅನ್ನುವಂಥದ್ದು. ಈಗಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ, ಈಗಿನ ಯುವ ಜನಾಂಗ IT BT ಕಲ್ತದೆ. ಅವರು ನಮ್ಮ ಥರ ಈ ಡಿಪ್ಲೊಮಾ ಆಗಲಿ ಅಥವಾ ಇಂಜಿನಿಯರಿಂಗ್ ಕಲಿತು, ಇಂಜಿನಿಯರಿಂಗಲ್ಲಿ ಅವರು ಮೆಕ್ಯಾನಿಕಲು ಇಲ್ಲ. ಈಗ ಕೆಲವು ಕಾಲೇಜಲ್ಲಿ ಮೆಕ್ಯಾನಿಕಲ್ ಕೋರ್ಸೇ ಇಲ್ಲ, ಬಂದೇ ಮಾಡಿದ್ದಾರೆ ಕೆಲವರು. ಆ IT BT ಮಾಡಿದವರು ಅವರಿಗೆ ಕಾಲೇಜಲ್ಲಿ ಒಳ್ಳೆ ಪ್ಯಾಕೇಜ್, ವರ್ಷಕ್ಕೆ ಎಷ್ಟು ಪ್ಯಾಕೇಜ್ ಅಂತ ಹೇಳಿ ತಲೆಯಲ್ಲಿ, ಮಕ್ಕಳ ತಲೆಯಲ್ಲಿ ಅದೇ ಇರ್ತದೆ, ನಮಗೆ ಎಷ್ಟು ಪ್ಯಾಕೇಜ್ ಸಿಗ್ತದೆ, ನಮಗೆ ಈ ಕಷ್ಟ ತಗೊಳ್ಬೇಕಾ ಅಂತೇಳಿ. ಕೂತ್ಕೊಂಡಲ್ಲಿ ಹಣ ಬರುತ್ತೆ, ಕೂತ್ಕೊಂಡಲ್ಲಿ ಅದು ಅಂತೇಳಿ ಅವರ ಮನಸ್ಸಿನ ಭಾವನೆ ಅದು. ಆದ್ರೆ ಒಮ್ಮೆ ಅಲ್ಲಿ ಕೆಲಸಕ್ಕೆ ಸೇರಿದ ನಂತರ ಅಲ್ಲಿ ಅವರಿಗೆ 12 ಗಂಟೆ ಅಲ್ಲ, 24 ಗಂಟೆನೂ ಅಲ್ಲಿ ದುಡಿಸ್ತಾರೆ. ಖಂಡಿತ ಖಂಡಿತ ಅವರಿಗೆ ಟಾರ್ಗೆಟ್ ಕೊಡ್ತಾರೆ ಕೆಲಸದ್ದು. ಮತ್ತೆ ನಮ್ಮದೆಲ್ಲ ಎನ್ನುವಂತ ಭಾವನೆ ಇರುತ್ತೆ, ಅವ್ರದಲ್ಲ ಅದು, ಅವರದಲ್ಲ, ಯಾವ್ದಾದ್ರು ತೆಗಿಬಹುದು. ಪ್ರತಿಯೊಬ್ಬರು ಉದ್ಯಮದಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು. ಸೊ ಟ್ಯಾಲೆಂಟ್ ಇದ್ದವರು ಅವರು ಪ್ರಯತ್ನ ಮಾಡಬೇಕು. ನಾನು 1-2 ವರ್ಷ ಕೆಲಸ ಮಾಡಿ ನಂದೇ ಸ್ವಂತ, ಅದು IT ಆಗಲಿ ಅಥವಾ ನಮ್ಮ ಥರ ಇಂಡಸ್ಟ್ರಿ ಆಗಲಿ, ಅದು IT ಅನ್ನು ನಮ್ಮ ಥರನೂ ಒಂದು ಇಂಡಸ್ಟ್ರಿನೇ ಅದು. ಅಲ್ಲೂ ಒಂದು 10 ಜನರಿಗೆ 50 ಜನರಿಗೆ ಉದ್ಯೋಗ ಕೊಡ್ತಾರೆ. ಸೊ ಅದನ್ನು ಮಾಡಲಿಕ್ಕೆ ಅವರು ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಉದ್ಯಮವನ್ನು ಸ್ಥಾಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಮಹಿಳೆಯರು ಆಸಕ್ತಿ ತೋರಿಸಬಹುದು, ಖಂಡಿತವಾಗಿ ಅವಕಾಶಗಳಿದೆ ತುಂಬಾ. ಪುರುಷರು ಮತ್ತು ಮಹಿಳೆಯರು ಉದ್ಯಮಕ್ಕೆ ಬರುವುದರಲ್ಲಿ ವ್ಯತ್ಯಾಸಗಳೇನಿಲ್ಲ, ಇಬ್ಬರಿಗೂ ಈಕ್ವಲ್ ಆಗಿ ಇಬ್ಬರಿಗೂ ಅಂದ್ರೆ ಅವರು ಪ್ರಾರಂಭಿಸಬಹುದು. ಪುರುಷರಿಗಿಂತ ಒಂದು ಏನು ಮುಷ್ಟಿ ಜಾಸ್ತಿನೇ ಮಹಿಳೆಯರಿಗೆ ರಿಸರ್ವೇಶನ್ ಕೂಡ ಇದೆ ಈಗ ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋದಾದ್ರೆ. ಈಗ ಉದ್ಯಮದ ಬಗ್ಗೆ ಮಾತಾಡುವಾಗ ಆನಂದ್ ಅವರೇ, ಯುವಕರು ಉದ್ಯಮ ಪ್ರಾರಂಭ ಮಾಡಬೇಕಾದ್ರೆ ಹಿಂದೆಲ್ಲ ಜಾಸ್ತಿ ಬಂಡವಾಳ ಬೇಕಾಗಿರಲಿಲ್ಲ, ಈಗ ಒಂದು ಅಂದಾಜು ಎಷ್ಟು ಬಂಡವಾಳ ಬೇಕಾದ? ಈಗ ಬಂಡವಾಳ ಎಷ್ಟು ಬೇಕಂತೇಳಿ ಅದು ಉದ್ಯಮಿಗೆ ಬಿಟ್ಟ ವಿಷಯ. ಈಗ ಒಂದು ಯಾವುದು ಈಗ ಫ್ಯಾಕ್ಟ್ರಿ ಮಾಡಿದ್ರು ಕೂಡ ಸರಿ ಸಣ್ಣ ಬಜೆಟ್ ಅಲ್ಲಿ ಕೂಡ ಸ್ಟಾರ್ಟ್ ಮಾಡಬಹುದು. ಈಗ ನಮ್ಮ ಉಪಾಧ್ಯಕ್ಷರು ಹೇಳಿದಾಗೆ ಬಂಡವಾಳ ಸ್ವಲ್ಪ ಬೇಕೇ ಬೇಕು, ದೊಡ್ಡ ಬಂಡವಾಳ ಕೂಡ ಹಾಕಿ ಮಾಡಬಹುದು. ಈಗಿನ ಯುವಕರು ಮಾಡುವುದಾದರೆ ಈಗ ಮಾರ್ಕೆಟಿಂಗ್ ಮಾಡುವಲ್ಲಿ ಎಲ್ಲ ನಮ್ಮ ಮೊಬೈಲಲ್ಲಿ ಕೈಯಲ್ಲಿ ಉಂಟು. ಈಗ ಯಾವುದು ಮೆಟೀರಿಯಲ್ ಎಲ್ಲಿ ಸಿಗ್ತದೆ ಅಂತೇಳಿ ಮೊದಲನಾಗೆಲ್ಲ
ಆದ ಕಾರಣ ಯುವಕರು ಈಗ ಮುಂದೆ ಬಂದರೆ ಅವರಿಗೊಂದು ಇಂಟ್ರೆಸ್ಟ್ ಬೇಕು. ಈಗ ಅದು ಕಾಲೇಜಿಂದಲೇ ಸ್ಟಾರ್ಟ್ ಆಗಬೇಕು. ಯಾಕಂದರೆ ಒಂದು ನಾನು ಬಿಸ್ನೆಸ್ ಮಾಡಬೇಕು, ಈಗ ಬಿಸ್ನೆಸ್ ಅವನು ಕೆಲಸಕ್ಕೆ ಅಧ್ಯಕ್ಷರು ಹೇಳಿದಾಗೆ ಸರಿ ಕೆಲಸ ಕೊಡುವವನು ಬೇಕಲ್ಲ. ಹೌದೌದೌದು. ಆ ಹುಡುಗರಿಗೆ ಯಾರಿಗೆ ಮನಸ್ಸಿಗೆ ಬಂದರೆ ಅವ್ರು ಮಾಡ್ತಾರೆ. ಸ್ಟಾರ್ಟಿಂಗ್ ಅದು 100%. ಉಪಾಧ್ಯಕ್ಷರು ಹೇಳಿದಾಗೆ ಒಂದು ಸ್ವಲ್ಪ 2 ವರ್ಷ ಕಷ್ಟಪಡಬೇಕು. ಮತ್ತು ಉದ್ಯಮದಲ್ಲಿ ಈಗ ಮಾರ್ಕೆಟಿಂಗ್ ಕೂಡ ಮಾಡಲಿಕ್ಕೆ ಅದು ಕೂಡ ಈಗ ಭಾರಿ ಈಸಿಯಾಗಿ ಉಂಟು. ಈಗ ಎಲ್ಲ ಫೋನಲ್ಲಿ ಮಾತಾಡ್ಬೇಕಂತಿಲ್ಲ, ಎಲ್ಲ ಮೇಲ್ ಹಾಕೋದು ಎಲ್ಲ ಮನೆಯಲ್ಲಿ ಕುತ್ಕೊಂಡು ಮಾಡುವಂಥದ್ದು. ಅಂದ್ರೆ ಬಂಡವಾಳ ಅಂದ್ರೆ ಕೋಟಿ 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 ಹಣ ಏನು ಬೇಕು ಅಂತ ಅದು ನೋಡಿ, ಅದು ಕೆಲವು ಇಂಡಸ್ಟ್ರಿ ಕೆಲವು ಇಂಡಸ್ಟ್ರಿಗೆ ಕೋಟಿ ಬೇಕು, ಕೆಲವು ಸಣ್ಣ ಬಂಡವಾಳದಲ್ಲಿ ನೀವು ಏನಿಲ್ಲ ಒಂದು 25,000 ಕೂಡ ಸಣ್ಣದಲ್ಲಿ ಈಗ ಹೇಳಿದಾಗೆ ಸಣ್ಣದು ಮೆಟೀರಿಯಲ್ ತಗೊಳ್ಬೇಕಾಗ್ತದೆ. ಈಗ ಒಂದು ಇಂಡಸ್ಟ್ರಿದಾಗ ಜಾಗ ಬೇಕು, ಅದಕ್ಕೆ ಯಾವುದು ಬಾಡಿಗೆ ಆದರೂ ಸೇರ್ಕೊಂಡು ಮಾಡಬೇಕಾಗ್ತದೆ. ಹಾಗೆಲ್ಲ ಮಾಡಿ ಯುವಕರಿಗೆ ಅವರಿಗೆ ಅದರ ಆ ವಿಷಯದಲ್ಲಿ ಇಂಟ್ರೆಸ್ಟ್ ಬೇಕು. ಎಂ ಡಿ ಪೂಜಾರಿ ಅವರು ಈಗ ಮಾತಾಡ್ತಾ ಹೋದಾಗ ನಾವು ಆನಂದ್ರ ಹತ್ರ ಈಗಾಗಲೇ ಹೇಳಿರುವಂಥದ್ದು ಬಂಡವಾಳ ಎಷ್ಟು ಅಂತ. ಹಾಗಾದರೆ ಸರ್ಕಾರ ಅಂತ ಒಂದಿದೆ, ಸರ್ಕಾರದಿಂದ ಉದ್ಯಮ ನಡೆಸಲು ಯಾವ ರೀತಿಯ ಪ್ರೋತ್ಸಾಹವಿದೆ ಒಂದು ಸ್ವಲ್ಪ ಡಿಟೇಲ್ ಆಗಿ ಹೇಳಿಬಿಟ್ರೆ ನಮ್ಮ ವೀಕ್ಷಕರಿಗೂ ಗೊತ್ತಾಗ್ಬಿಡುತ್ತೆ. ಸರ್ಕಾರದ ಕಡೆಯಿಂದ ಉದ್ಯಮಕ್ಕೆ ಏನು ಸಪೋರ್ಟ್ ಅಂತ ಅಂದರೆ ಈಗ ನೋಡಿ, ಈಗ ನಮ್ಮ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾವನ್ನು ನಾವು ಇಟ್ಕೊಂಡ್ರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಇದು ನಮ್ಮ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾ ತುಂಬ ಹಳೆ ಇಂಡಸ್ಟ್ರಿಯಲ್ ಏರಿಯಾ. ಇದು ಸ್ಟಾರ್ಟಿಂಗಲ್ಲಿ ಸುಮಾರು 50 ವರ್ಷಕ್ಕಿಂತ ಮುಂಚೆ ಇದು ಮಾಡುವಾಗ ಅದೊಂದು ಸೈಂಟಿಫಿಕ್ ವೇನಲ್ಲಿ ಅದನ್ನು ಇಂಡಸ್ಟ್ರಿಯಲ್ ಏರಿಯಾ ಮಾಡಲಿಲ್ಲ. ಸೊ ಆವಾಗಕ್ಕೆ ಅದು ಸರಿ ಇತ್ತು, ಯಾಕಂದರೆ ಈಗ ಆನಂದ್ ಅವರು ಹೇಳಿದಾಗೆ ಆವಾಗಕ್ಕೆ ಅದು ಸರಿ ಇತ್ತು. ಬಟ್ ಈಗ ಏನಾಗಿದೆ ಅಂತ ಹೇಳಿದರೆ ಸ್ವಲ್ಪ ರೋಡು ಸ್ವಲ್ಪ ಅಗಲ ಮಾಡಲಿಕ್ಕೆಲ್ಲ ಇದು ಮಾಡಿದರು. ಅದಕ್ಕೆ ಆವಾಗ ಮಾಡುವಾಗ ಅದಕ್ಕೆ ಸರಿಯಾದ ಒಂದು ಸೈಂಟಿಫಿಕ್ ವೇಯಲ್ಲಿ ಮಾಡದೇ ಇರುವ ಕಾರಣ ನಮಗೆ ಇಲ್ಲಿ ಈಗ ತುಂಬ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಇಶ್ಯೂಸ್ ಇದೆ.